ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನು ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗುವ ಅಂತ ಹೊರಟಿದ್ದೀನಿ. ಹಾಗೆ ನಿನ್ನೆ ಮೊನ್ನೆ 2 ದಿನ ವೀಡಿಯೋ ಹಾಕಿದ್ದೇನೆ. ಅದು ನಿಮಗೆ ಇಷ್ಟ ಆಗಿರಬಹುದು. ಹಾಗೆ ಇವತ್ತು ಒಂದು ಮಧ್ಯಾಹ್ನ ಎಲ್ಲ ಬಲಿ ಎಲ್ಲ ಇದೆ. ಹಾಗೆ ಬೇರೆ ಬೇರೆ ಅಂದರೆ ಪಲ್ಲಕ್ಕಿ ಉತ್ಸವ ಬೇರೆ ಎಲ್ಲ ಉಂಟು. ಹಾಗೆ ಯಾವುದೆಲ್ಲ ಉಂಟು ನೋಡಿ ನಿಮಗೆ ತೋರಿಸದಿದ್ದನ್ನು ತೋರಿಸುವ ಅಂತ ನನ್ನದೊಂದು ಅಭಿಪ್ರಾಯ. ನೀವು ನೋಡಿ ಹೇಗೆ ಆಗಿದೆ ಅಂತೆಲ್ಲ ಹೇಳಬೇಕು. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಒಳ್ಳೆ ಒಳ್ಳೆ ವೀಡಿಯೋ ಮಾಡಲಿಕ್ಕೆ ಹುಮ್ಮಸ್ಸು ಬರುತ್ತೆ. ಹಾಗೆ ನಾನು ಒಳ್ಳೆ ಒಳ್ಳೆ ವೀಡಿಯೋ ಹಾಕಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಗಾದರೆ ಹೋಗೋಣವಾ? ದೇವರದ್ದು ಬಲಿ ಆಗ್ತಾ ಉಂಟು. ಈಗ ನಾನು ಎಲ್ಲ ಥರದ ಬಲಿಗಳನ್ನು ನಿಮಗೆ ತೋರಿಸಲಿಲ್ಲ. ಅಂದರೆ ನಿನ್ನೆ ತೋರಿಸಿದ್ದೇನಲ್ಲ, ಅದನ್ನೆಲ್ಲ ತೋರಿಸಲಿಲ್ಲ. ಈಗ ನೋಡಿ ಎಲ್ಲರೂ ಕೂತಿದ್ದಾರೆ ತಾಳ್ಮೆಯಿಂದ. ನೋಡಿ ಬಲಿ ಆಗ್ತಾ ಉಂಟು. ಈಗ ಹೊತ್ಕೊಂಡು ಬಂದು ಈಗ ಪ್ರಸಾದ ಕೊಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಬಟ್ಲು ಕಾಣಿಕೆ ಅಂತ ಹೇಳ್ತಾರೆ, ಅದನ್ನು ಶುರು ಮಾಡ್ತಾರೆ. ಈಗ ನೋಡಿ ಮೆರವಣಿಗೆ ಹೊತ್ಕೊಂಡು ಬರ್ತಾ ಇದ್ದಾರೆ. ಈಗ ಇದು ಮಧ್ಯಾಹ್ನದ ದರ್ಶನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ ಪ್ರಸಾದ ಕೊಡಲಿಕ್ಕೆ ನಿಂತರು. ಲೈನಾಗಿ ಎಲ್ಲರೂ ಪ್ರಸಾದ ತಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಇದು ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಇದು 3ನೇ ದಿನ. ಎಲ್ಲರೂ ಬರ್ತಾ ಇದ್ದಾರೆ. ಹೆಂಗಸರು ಸೆರಗಿನಿಂದ ತಗೊಳ್ಬೇಕು, ಹಾಗೆ ಒಂದು ಕ್ರಮ ಉಂಟು, ಹಾಗೆಯೇ ತಗೊಳ್ಬೇಕು. ಹಾಗೆ ಗಂಡಸರು ಶಾಲಲ್ಲಿ ತಗೊಳ್ತಾರೆ. ಹಾಗೆ ತುಂಬ ಚೆನ್ನಾಗಿ ಸೇವೆಗಳು ನಡೀತಾ ಉಂಟು. ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ ಈಗ ನಾನು ಒಳಗೆ ಹೋದೆ ದೇವರದ್ದು. ಅಲ್ಲಿ ದೇವಸ್ಥಾನದ ಒಳಗೆ ಹೋದೆ. ಅಲ್ಲಿ ಇದು ಕಾಳಿಕಾಂಬೆಯ ಮೂಲ ವಿಗ್ರಹ. ಅಂದರೆ ನಾವು ಯಾವಾಗಲೂ ಪೂಜೆ ಮಾಡುವಂಥದ್ದು. ಇದು ಅಣ್ಣಪ್ಪಂಜೋಳಿ ದೈವದ್ದು. ಇದು ನೋಡಿ ಅಯ್ಯ ಸ್ವಾಮಿ ಗುರುದ್ದು ಫೋಟೋ. ಇದು ವಿಘ್ನೇಶ್ವರಂದು. ನೋಡಿ ಎಲ್ಲ ದೇವಸ್ಥಾನಕ್ಕೆ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಂದರೆ ಹೊರಗೆ ಬಲಿಯಾಗೋದ್ರಿಂದ ಒಳಗೆಲ್ಲ ಅಷ್ಟು ರಶ್ ಇಲ್ಲ. ಹಾಗಾಗಿ ವಿಡಿಯೋ ಎಲ್ಲ ಸ್ವಲ್ಪ ಮಾಡಲಿಕ್ಕೆ ಆಯಿತು ನನಗೆ.
ನೋಡಿ. ಆದರೆ ಸ್ವಲ್ಪ ಹಗಲಲ್ಲ, ಸ್ವಲ್ಪ ಕತ್ತಲು ಬಂದಿದೆ ಒಳಗೆ, ಅಷ್ಟು ಕ್ಲಿಯರೆನ್ಸ್ ಕಾಣೋದಿಲ್ಲ, ಬೆಳಕಿದ್ದಲ್ಲಿ ಮಾತ್ರ ಕಾಣ್ತದೆ ನೋಡಿ. ಇಲ್ಲಿ ಎಲ್ಲ ತೀರ್ಥ ತಗೊಂಡು ಬಂದು ಕೈ ಮುಗಿದು ಕೂತು ತೀರ್ಥ ತಗೊಂಡು ಹೋಗಲಿಕ್ಕೆ ಎಲ್ಲ ತುಂಬ ಅವಕಾಶ ಇದೆ. ತುಂಬ ಚೆನ್ನಾಗಿದೆ. ವರ್ಷಾಂಪ್ರತಿ ಜಾತ್ರೆ ಆಗ್ತದೆ ನೋಡಿ. ಅಲಂಕಾರ ಮಾಡಿದ್ದಾರೆ, ಮೇಲೆ ಒಂದು ಹೂವಿನ ಗುಚ್ಚೆ ಇಟ್ಟಿದ್ದಾರೆ, ಎಷ್ಟು ಚೆಂದಾಗಿದೆ ನೋಡಿ. ಹೂವಿಂದ ಅಲಂಕಾರ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಖುಷಿ ಆಗ್ತದಲ್ಲ, ತುಂಬ ಚೆನ್ನಾಗಿದೆ. ಈಗ ಎಲ್ಲರೂ ಅಲ್ಲಿ ಹೊರಗೆ ಬಟ್ಲು ಕಾಣಿಕೆ ಹಾಕಿ ಪ್ರಸಾದ ತಗೊಳ್ತಿದ್ದಾರೆ. ಹಾಗಾಗಿ ನಾನಿಲ್ಲಿ ಒಳಗೆ ಮಾಡ್ತಾ ಇದ್ದೇನೆ. ಇನ್ನು ನಾನು ಕೂಡ ಹೋಗಬೇಕು ಅಲ್ಲಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲಂಕಾರ. ಇದು ಒಳಗಿಂದು. ನಾನು ಫಸ್ಟ್ ಒಳಗೆದೆ ತೋರಿಸಿದೆ, ಹೊರಗೆದು ತೋರಿಸಲಿಲ್ಲ. ನಿಮಗೆ ತೋರಿಸ್ತೇನೆ. ಹೇಗಿದೆ ಹೇಳಿ, ನೀವು ಕಮೆಂಟಲ್ಲಿ ಹೇಳಬೇಕು. ಈಗ ನಾನು ನೋಡಿ ಇಲ್ಲಿ ಪ್ರಸಾದ ತಗೊಳ್ಳಿಕ್ಕೆ ಬರ್ತಾ ಇದ್ದೇನೆ. ಈಗ ಪ್ರಸಾದ ತಗೊಂಡಾಯಿತು. ದೇವರಿಗೆ ಒಂದು ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ಇನ್ನು ಒಳಗೆ ಹೋಗುವಂಥ ಕಾರ್ಯಕ್ರಮ. ಈಗ ನೋಡಿ ಒಂದು ಸುತ್ತು ಬಂತು. ಈಗ ಇನ್ನು ಒಳಗೆ ಹೋಗಲಿಕ್ಕೆ. ದಿನಾಲು ಒಳ್ಳೆ ಕಾರ್ಯಕ್ರಮಗಳು ಇದೆ. ಬೆಳಿಗ್ಗೆ 6 ಗಂಟೆಗೆ ಶುರುವಾದರೆ ರಾತ್ರಿ 12 ಗಂಟೆ ತನಕ ಕೂಡ ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇವೆ. ನಾನು ನಿಮಗೆ ಸ್ವಲ್ಪ ತೋರಿಸ್ತಿದ್ದೇನೆ ನೋಡಿ. ಈಗ ದೇವರು ಒಳಗೆ ಹೋಗ್ತಾ ಇದೆ. ಈಗ ನೋಡಿ ದೇವರ ಒಳಗೋಯ್ತು. ಈಗ ಇದು ದೇವರಿಗೆ ನಾವು ಸೀರೆಯನ್ನು ಸಮರ್ಪಿಸ್ತೇವೆ. ಅಂದರೆ ಯಾರಾದರೂ ಹರಕೆ ಹೇಳಿರ್ತಾರೆ ಅಂಥವರು ಯಾವಾಗಲೂ ಹೋಗಿ ಪಟ್ಟೆ ಸೀರೆಯನ್ನು ಕೊಟ್ಟು ಹಾಗೆ ಹರಕೆ ತೀರಿಸ್ಕೊಂಡು ಬರ್ತಾರಲ್ಲ, ಅಂಥ ಸೀರೆಯನ್ನು ದೇವರಿಗೆ ಒಂದು ಸಲ ಆ ಸೀರೆಯನ್ನು ಉಡಿಸಿದಂಥ ಸೀರೆಯನ್ನು ವಾರ್ ಮಾಡ್ತಾರೆ. ಯಾರಿಗೆ ಬೇಕಾದರೂ ತಗೊಳ್ಬಹುದು. ಅಂದರೆ ಕಡಿಮೆಯಲ್ಲಿ ಶುರು ಮಾಡ್ತಾರೆ, ಮತ್ತು ಒಬ್ಬೊಬ್ಬರು ಏರಿಸಿ ಅದನ್ನು ತೆಗೊಳ್ತಾರೆ. ಅಂದರೆ ದೇವರ ಪ್ರಸಾದ ರೂಪವಾಗಿ ಎಲ್ಲರೂ ತೆಗೊಳ್ತಾರೆ ನೋಡಿ. ಈಗ ಅಲಂಕಾರವನ್ನು ತೋರಿಸ್ತಾ ಇದ್ದೇನೆ ನೋಡಿ, ಹೊರ ಸೈಡಿನ. ಆಗ ಒಳಗೆ ದೇವರ ಒಳಗೆ ತೋರಿಸಿದ್ದು, ಈಗ ಇದು ಹೊರಗೆ ತೋರಿಸ್ತಿದ್ದೇನೆ. ಈಗ ಇನ್ನು ಊಟ ಆದ ನಂತರ ಎಲ್ಲ ಸೀರೆ ಕಾರ್ಯಕ್ರಮಕ್ಕೆ, ಅಂದರೆ ಈಗ ಇನ್ನು ಇದಾದ ನಂತರ ಊಟಕ್ಕೆ ಹೋಗ್ತಾರೆ ನೋಡಿ. ಇದು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ. ಎಲ್ಲ ಅಲಂಕಾರವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆ ಹೊರಗೆ ಈಗ ಕಲಶದ್ದು ಎಲ್ಲ ಇಟ್ಟಿದ್ದಾರೆ ನೋಡಿ, ಅದು ತೋರಿಸ್ತೇನೆ ನೋಡಿ. ಇದೆಲ್ಲ ನೋಡಿ, ಕಲಶ ಎಲ್ಲ ಇಟ್ಟಿದ್ದಾರೆ. ಹಾಗೆ ಇದು ಹೊರಗೆ ಫಸ್ಟ್ ಹೋಗುವಾಗ ಸಿಗುವಂಥದ್ದು ದ್ವಾರ. ಇದಕ್ಕೇನು ಅಲಂಕಾರ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಅಲ್ಲ. ಅದು ಹೀಗೆಲ್ಲ ಆಗುವಾಗ ನಾವು ನೋಡಿದರೆ ತುಂಬ ಖುಷಿ ಆಗ್ತದೆ ಮನಸ್ಸಿಗೊಂದು. ನೋಡಿ ಇಲ್ಲೆಲ್ಲ ರಶಿದ್ದೆಲ್ಲ ಬರಿಸ್ಬೋದು ಹೌದು. ಈಗ ವಾರ್ ಶುರು ಆಯಿತು, ಅಂದರೆ ಸೀರೆ ವಾರ ಕರೀತಾ ಇದ್ದಾರೆ. ಈಗ ಯಾರು ಬೇಕೋ ಅವರು ತಗೊಳ್ಬೋದು. ಆಚೆ ಸೈಡಲ್ಲಿ ಒಂದು ಸಲ ಊಟ ಆಯಿತು ನೋಡಿ. ಇದು ರಾತ್ರಿದು ಒಂದು ಸೀನ್ ಈಗ ಹಾಕಿದ್ದೀನಿ ನಾನು, ಅಂದರೆ ದೇವರ ಎದುರು ಬಂದು ಕುಣಿಯುವಂಥದ್ದು. ಇವತ್ತು ಯಕ್ಷಗಾನ ಇದೆ, ಹಾಗಾಗಿ ಅದು ದೇವರ ಎದುರಿಗೆ ಬಂದು ಸ್ವಲ್ಪ ನೃತ್ಯ ಮಾಡಿ ಹೋಗ್ತಾರೆ. ಈಗ ಆದ ನಂತರ ಸ್ಟೇಜಿಗೆ ಹೋಗ್ತಾರೆ ಅವರು, ಹೋಗಿ ಯಕ್ಷಗಾನ ಸ್ಟಾರ್ಟ್ ಮಾಡ್ತಾರೆ.
ಈಗ ನೃತ್ಯ ಎಲ್ಲ ಮಾಡಿದರು. ಈಗ ಅದಕ್ಕೆ ದೇವರಿಗೆ ಸುತ್ತು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಹಣ್ಣು ಕಾಯಿದ್ದೆಲ್ಲ ಇಟ್ಟಿದ್ದಾರೆ ನೋಡಿ. ಇದು ರಾತ್ರಿ ಹೊತ್ತು ಇಡೋದು, ಅದು ಬೆಳಿಗ್ಗೆ ನಾವು ತಗೊಳ್ಳಿಕ್ಕೆ ಬರಬೇಕು. ಇದು ವರ್ಷಕ್ಕೊಂದು ಸಾರಿ ಮಾತ್ರ ಈ ರೀತಿ ಮಾಡೋದು ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೀವು ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರಾ ಅಷ್ಟು ನಾವು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕಬಹುದು. ಎಲ್ಲ ಕಾರ್ಯಕ್ರಮಗಳನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.